ಸಂಸಾರ ಇದ್ದದ್ದು ಅದೇ ಪ್ರಕಾರವಾದ ಭಕ್ತರ ಇದ್ದದ್ದು ಗುರುಕುಲಕ್ಕಿನ ಹಾಗೆಲ್ಲ ಸಂತೋಷ ಸ್ವೀಕಾರ ಮಾಡುವ ಸ್ವೀಕಾರ ಮಾಡುವುದು ನನಗಿಂತ ಗಾಪಂಚಿನ ಕಾರ್ಯ ಪೂರೈಕ ಸಂಸಾರಲ ಅವೇ ಪ್ರಕಾರವಾದ ಕುಟುಂಬ ಸಂಸಾರ ಅವೇ ಪ್ರಕಾರವಾದ ಭಕ್ತಿನ ಭಕ್ತಿಯರ್ನಗಳು ಇಷ್ಟನಗಳು ಒಟ್ಟು ಒಮ್ಮತಾದ ಇಂಥ ದಿನ ಟೆನ್ಷನ್ ಅಂಚನೆ ಬೇರ ನೀರ ಹುರ್ಕಾದ ಬರ್ತದೆ ಈ ಸಲ ಸಾನ್ನಿಧ್ಯ ಮಧ್ಯಡು ಅಜ್ಜೆ ಉಲ್ಲೇಖ ಬಂದ ಕೀರ್ತಿ ಮೇಲ್ಪಾದ ಕೊಡಲ ಅವೇ ಪ್ರಕಾರವಾದ ಕೊಟ್ಟಿನ ಹಾಗೆ ಆ ಹಾಗೆ ಸಂತೋಷ ಸ್ವೀಕಾರ ಮಾಡ್ಕೊಳ್ಳ ಅಥವಾ ಯಾವ ರೀತಿಯಾದ ಕೊಡ್ತೀರ ಆ ರೀತಿಯಾದ ಆಗ್ಲಿಕ್ಕೆ ನೆನಪಿನ ಎಷ್ಟಾರ್ಥ ನೆರವೇರಿಸಿಕೊಂಡು ಒಪ್ಪಿನ ಪಚ್ಚಿನ ಹೋಯ್ತು ತೊಂದರೆ ಬರೋದ ಪತ್ರಕಾಸಲ್ಲಿ ಭದ್ರಾಜಿ ಕಾಸು ಉತ್ಪತ್ತಿ ಅನುಕೂಲ ಕೊರೆ ಪತ್ತರಿಗೆ ಅಂಕಲ ಅಜ್ಜೆ ಉಲ್ಲೇಖ ಅಂಕಲ ಬೆದ್ದಾಡ್ಯ ಅವೇ ಪ್ರಕಾರವಾದ ಎಂಗಳ ದೈವಲ್ಲಕ್ಕೆ ಬಂದ ಕೀರ್ತಿ ಮೇಲ್ಪಾದ ಕೊಡಲ ಬಂದು ನಿನ್ನ ಅಜ್ಜ ಪ್ರಾರ್ಥನೆ.
Amasal వచ్చి ಗ್ರಾಮ ದೇವರ ಈಶ್ವರ ದೇವರ ತರತಕ್ಕ ಒಂದು ಪ್ರಾರ್ಥನೆ ತಂದು ಗಣಪತಿ ದೇವರಿಗೆ ಸಂಸಾರ ಕುಟುಂಬ ಅವೇ ಪ್ರಕಾರವಾದ ಭಕ್ತಿಯರ್ನಾಗ್ಲಿ ಅಂಜಾದೀಪನಾಗ ಇಂಥ ದಿನ ಮಾಡು ಮಂತ್ರಿ ಅಂಚಿನ ಕೊರ್ಲು ಬಳಿಕೆ ನಿಂತು ಹೂಸಿಂಗಾರ ಅವೇ ಪ್ರಕಾರವಾದ ಶುದ್ಧ ಮುದ್ರಿಕೆ ಅವೇ ಪ್ರಕಾರವಾದ ಅಸರು ಬಾಜೆಲು ಅವೇ ಪ್ರಕಾರವಾದ ಅಗೆಲ್ ಅಂಜನೆ ಕೊರ್ತಿನ ಅಗೆಲ್ ಸಂತೋಷ ಸ್ವೀಕಾರ ಮಂತ್ರಣ ಅಕ್ಲ ಹೋಗಿನ ಇಷ್ಟಾರ್ಥ ಎತ್ತಿನ ಬಂದ ಸದ್ಕೋರ್ಲ ಈ ಸ್ಥಳ ಸಾನ್ನಿಧ್ಯ ಬರ್ತದ ಅಜ್ಜನ ಪಾರ್ವತಿನಿಕೆ ಎಂಕ್ಲೆಗೆ ಒಂಜಿ ಬೇಲ ಬೇತನಿಗೆ ಪಂಪಿನಂಜನೆ ಕೀರ್ತನೆ ಈ ಸ್ಥಳ ಸಾನ್ನಿಧ್ಯ ಮಣ್ಣದ ಒಂಜಿ ಕೀರ್ತನೆ ಮೇರ್ಪಾದ ಕೊರ್ಲ ಬಂದ ನಿನ್ನ ಪ್ರಾರ್ಥನೆ ಒಂದು ಅಂಜನಿ ಹೋಗಿನ ತರತ ವಿಘ್ನ ಮರ್ಪಣത്തിന് ಬಂದಲ್ಲ ವಿಘ್ನ ದೂರಮನ್ ಪರೆ ಗಣಪತಿ ದೇವರಂತ ಮುದಿವಲ್ಲ ಅವೇ ಪ್ರಕಾರವಾದ ವರ್ಮ ಮಾಗಣಿ ಕಾತಮತ್ತಿನ ಉಳ್ಳಾದಿ ಮುದಿವಲ್ಲ ವರ್ಮ ಮಾಗನ ಅಪ್ಪನೆ ಸುರುಕಾದ ನೆಲಕ್ಕೆ ಮಂತು ನಿನ್ನ ಪ್ರಾರ್ಥನೆ ಮಂತು ನಿನ್ನ ಮಂಡ ಹೋಗಿನ ತರತ ಗಂಡಾಂತರ ಮರ್ಪಣത്തിന് ಬಂದಲ್ಲ ಈ ಸ್ಥಳ ಸಾನ್ನಿಧ್ಯ ಬರ್ತದೆ ಎಂಕ್ಲೆಗೆ ಇಜ್ಜಿಗೆ ನಮ್ಮ ಎತ್ತಿಗೆ ಎಂಕ್ಲೆಗೆ ಈ ಸ್ಥಳ ಸಾನ್ನಿಧ್ಯ ಎಂಕ್ಲೆಗೆ ಗಟ್ಟಾಳಿಗೆ ಪಂಪಿನಂಜನೆ ಕೀರ್ತನೆ ಮೇರ್ಪಾದ ಕೊರ್ಲ ಅವೇ ಪ್ರಕಾರವಾದ ಏಳು ಪಪ್ಪದ ಈ ಒಂಜಿ ಅರಸಾದ ಮೇರಿಪಿನಂಚಿನ ಈ ಒಂಜಿ ಕುತ್ತಾರ ಪದವನ್ನು ಆವನ ಮತ್ತಿನಂಚಿನ ದೈವೈ ಅಂಚಾದೀಪನಾಗ ಆ ಒಂಜಿ ಸ್ಥಳ ಸಾನ್ನಿಧ್ಯದ ಮಾಮಿ ಮೇತೆ ಮಾಣಿಕ್ಯ ಮೇತೆ ಅಂಚಾದೀಪನಾಗ ಆ ಸ್ಥಳ ಸಾನ್ನಿಧ್ಯಗಳು ಈ ಸ್ಥಳ ಸಾನ್ನಿಧ್ಯ ಬೈತ ಅಂಚಾದೀಪನಾಗ ಈ ಪ್ರಾರ್ಥನೆ ಮತ್ತು ನಂಚಿನ ಪ್ರಾರ್ಥನೆ ತಂಜಿನ ಒಯ್ದ ತರದ ತೊಂದರೆ ತಿನ್ನುವಲ್ಲ ದೂರ ಮಂಟಲ್ಲ ನನ್ನ ಮಿತ್ತಗೆ ಈ ಸ್ಥಳ ಸಾನ್ನಿಧ್ಯ ನನವತ್ತೆ ಬೆಳಗಾದ ಕೊರ್ಪಂಚಿನ ಕೀರ್ತಿ ತಿನ್ನುವಂದ ಅಜ್ಜ ಉಲ್ಲೇಖೆ ಬಂದ್ರೆ ಕೀರ್ತಿ ಮೇಲ್ಪದ ಕೊರಲ ನಿನ್ನ ಪ್ರಾರ್ಥನೆ